ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಸಿರು ಸೇನಾ ಕಾರ್ಯಕರ್ತರು ಮನೆಗಳು ಮತ್ತು ವಾಣಿಜ್ಯ ಕೇಂದ್ರಗಳಿಂದ ಶುಲ್ಕ ವಸೂಲಿ ಮಾಡಿಕೊಂಡು ಸಂಗ್ರಹಿಸುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸದೆ ಸಂಗ್ರಹಿಸಲಾಗುತ್ತಿರುವ ಮನೆಯ ಅಥವಾ ವಾಣಿಜ್ಯ ಕೇಂದ್ರಗಳ 50 ಮೀಟರ್ ಅಂತರಗಳಲ್ಲಿ ಉಪೇಕ್ಷಿಸುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿವೆ. ಈ ಬಗ್ಗೆ ತನಿಖೆ ನಡೆಸಬೇಕಾದವರು ಕೂಡ ಗಾಢ ನಿದ್ರೆಗೆ ಜಾರಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ಭಾರೀ ಸಮಸ್ಯೆಗೂ ಕಾರಣವಾಗುತ್ತಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗುತ್ತಿರುವ ತ್ಯಾಜ್ಯಗಳನ್ನು ನಾಯಿಗಳು ಎಳೆದಾಡಿಕೊಂಡು ಹೋಗಿ ಪರಿಸರವನ್ನೇ ನಾಶಗೊಳಿಸುತ್ತಿವೆ. ಪಂಚಾಯತ್ನವರು ಸ್ವಚ್ಛತೆಯನ್ನು ಕಾಪಾಡಲು ಹಸಿರು ಸೇನಾ ಕಾರ್ಯಕರ್ತರಿಂದ ಮಾಡಿಸಲಾಗುತ್ತಿರುವ ಸೇವೆ ಇದೀಗ ಸಾರ್ವಜನಿಕರಿಗೆ ಶಾಪವಾಗಿ ಪರಿಣಮಿಸಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇರುವ ಕಾರಣ ಪ್ರಾಣಿಗಳಿಗೆ ಹಾನಿಯನ್ನುಂಟು ಮಾಡುವ ಜೊತೆಯಾಗಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಇತ್ತೀಚೆಗೆ ಮಂಜೇಶ್ವರ ಚೌಕಿ, ತೂಮಿನಾಡು, ಅದೇ ರೀತಿ ಮಂಜೇಶ್ವರದ ಕೆಲವು ಒಳ ಪ್ರದೇಶಗಳಲ್ಲಿ ಸಂಗ್ರಹಿಸಲಾದ ಪ್ಲಾಸ್ಟಿಕ್ ತ್ಯಾಜ್ಯಗಳ ಮೂಟೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗಿತ್ತು. ಹಲವು ಬಾರಿ ಸ್ಥಳೀಯರು ಕರೆ ಮಾಡಿದ ಬಳಿಕ ನಾಯಿಗಳು ತ್ಯಾಜ್ಯದ ಮೂಟೆಗಳನ್ನು ಚೆಲ್ಲಾಪಿಲ್ಲಿಗೊಳಿಸಿದ ಬಳಿಕ ಅಧಿಕಾರಸ್ಥರು ಎಚ್ಚೆತ್ತುಕೊಂಡಿದ್ದಾರೆಂದು ಸ್ಥಳೀಯರು ಆಡಿಕೊಳ್ಳುತ್ತಿದ್ದಾರೆ. ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕಾನೂನನ್ನು ಉಲ್ಲಂಘಿಸಿದವರ ವಿರುದ್ಧ ದಂಡ ವಸೂಲಿಗೆ ಇಳಿದಿರುವ ಪಂಚಾಯತ್ ಅಧಿಕಾರಸ್ಥರು ಹಸಿರು ಸೇನಾ ಕಾರ್ಯಕರ್ತರ ಬೇಜವಾಬ್ದಾರಿ ಕೆಲಸದ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ಇದು ಇಲ್ಲಿನ ಗ್ರಾಮಸ್ಥರ ಪ್ರಶ್ನೆ. ಸಂಬಂಧಪಟ್ಟವರು ಇದಕ್ಕೆ ಉತ್ತರಿಸಬೇಕಾಗಿದೆ. ಇಲ್ಲವಾದರೆ ಇದನ್ನು ಪ್ರತಿಭಟಿಸುವ ದಿನ ದೂರವಿರಲಾರದು. ഗ്രാമ പഞ്ചായത്ത് അറിയേണ്ട വിഷയം. കാരണം വീടാന്തരം വന്നിട്ട് 50 രൂപ മേടിച്ചിട്ട് ഈ കച്ചറ കൊണ്ടുപോയി റോഡിൽ വെച്ചിട്ട് ആ റോഡിൽ നായികളും പന്നികളും വലിച്ചുകൊണ്ടുപോയിട്ട് റോഡിലിട്ട് വല്ലാതെ ഇടങ്ങിറാക്കുന്നുണ്ട്. അപ്പോൾ ഈ 50 രൂപ കൊണ്ടുപോയിട്ട് എന്തിനാണ് ഈ ഉപദ്രവം ചെയ്യുന്നത്? ഇതിന് മുമ്പും അങ്ങനെ തന്നെ. ഇവിടെ ഈ 50 രൂപ വാങ്ങുന്നതിന് മുമ്പ് ഇവിടെ എല്ലാവരും കച്ചറ ഇത്ര കൂടുതലില്ലായിരുന്നു. ജനങ്ങൾക്ക് നടക്കാനും പറ്റാത്ത ഒരു സ്ഥിതിഗതിയായിട്ടുള്ളതാണ് ഇപ്പോൾ. രാത്രി കാലം നടക്കാൻ പറ്റുന്നില്ല. ഇതിന് മുഴുവൻ ഇവർ 50 രൂപ മേടിക്കുക, കൊണ്ടുപോയി റോഡിൽ വെക്കുക. അതിന് പന്നിയും കാക്കയും പിന്നെ നായകളും വലിച്ചുകൊണ്ട് റോഡിലിട്ടിട്ട് നടക്കാൻ കഴിയുന്നില്ല. പഞ്ചായത്ത് അധികൃതർ ശരിയായ നടപടി എടുക്കുന്നില്ലെങ്കിൽ ഇതിനുള്ള ശരിയായ നടപടി ഞങ്ങൾ എടുക്കേണ്ടി വരും. അതുകൊണ്ട് നിങ്ങൾ ഈ പഞ്ചായത്ത് അധികൃതർ ശരിക്കും സൂക്ഷിച്ച് ഇതിന് നടപടി എടുക്കാൻ വേണ്ടി നിങ്ങൾ ഇതിനെ അപേക്ഷിക്കുന്നു. ರೆಹಮಾನುದ್ದೀವರ V4 ನ್ಯೂಸ್ ಮಂಜೇಶ್ವರ.